हि ब्रह्माग्नो ब्रह्मणाहुतं ब्रह्मैव तेन गन्तव्यं ब्रह्म कर्म समाधिना आचार्यमुखेन पञ्चामृताभिषेक सेवाराधन एकादश रुद्राभिषेक सेवाम् सर्वव्याधि निवारणं सर्वदुरितोपशमनं मंजुनाथेश्वर पादोदकं शुद्धं मंजुनाथेश्वर दर्शनमकन्न विधिवत भीमतां सर्वसिद्धिं लभेता ಒಡಾನಕನೆ ಅನುಗ್ರಹ ಕನಕ ದೇವರ ಮನಸ್ಸುದ ಉದ್ದೇಶನ ಪೂರ ದೇವರ ಈಡೇರ ಸಾಧು ತೆಗೆದು ಲಕ್ಷ್ಮೀ ದೇವರ ಅನುಗ್ರಹ ಮನಸ್ಸುದ ಉದ್ದೇಶನ ಪೂರ ದೇವರ ಈಡೇರ ಸಾಧು ಸದಾಕಾಲ ಕಾತದ ರಕ್ಷಣೆ ಮತ್ತು ಕಾಪಾಡಬಾರ ಜಗದೊಡೆಯೇ ಸಪರಿವಾರ ಸಹಿತ ಮಂಜುನಾಥನ ಪಾದಾರವಿಂದು ಇಷ್ಟಾರ್ಥಾಭಿವೃದ್ಧಿರಸ್ತು ದೇವತಾನುಗ್ರಹ ಪ್ರಾಪ್ತಿರಸ್ತು नमोस्तु ब्रह्मरूपाय नमोस्तु विष्णुरूपिणे नमोस्तु शिवरूपाय मंजुनाथाय ते नमः मंजुनाथेश्वर पूर्णानुग्रह सिद्धिरस्तु मंजुनाथ देवरನ रक्षा कवच देवर ಗೋಡಾನಕನೆ ಮನಸ್ಸದ ಉದ್ದೇಶನ ಪೂರ ದೇವರ ಈಡೇರಿ ಸಾಧು ಸದಾಕಾಲ ಕಾತದ ರಕ್ಷಣೆ ಮತ್ತು ಕಾಪಾಡನವರ ನಮ್ಮ ಒಟ್ಟು ಮಂಜುನಾಥ ದೇವನ ರಕ್ಷಾ ಕವಚ ಇಷ್ಟಾರ್ಥಾಭಿವೃದ್ಧಿರಸ್ತು ದೇವತಾನುಗ್ರಹ ಪ್ರಾಪ್ತಿರಸ್ತು ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಸಂವತ್ಸರಂ ದೀರ್ಘಮಾಯುಃ ಇಷ್ಟಾರ್ಥಾಭಿವೃದ್ಧಿರಸ್ತು ದೇವತಾನುಗ್ರಹ ಪ್ರಾಪ್ತಿರಸ್ತು ನಮೋಸ್ತು ಬ್ರಹ್ಮರೂಪಾಯ ನಮೋಸ್ತು ವಿಷ್ಣುರೂಪಿಣೆ ಅಣ್ಣ ಬನ್ನಿ ಹಂಚಿ ಬನ್ನಿ ಗೋಡಾನಕನೆ ಉತ್ತರೋತ್ತರ ಅಭಿವೃದ್ಧಿ ನಿರಂತರ ಪ್ರೊಟೆಕ್ಷನ್ वेदाः सनपरशतदुर्गाणि विश्वाः नावेव सिन्धुरितात्यग्निः सूर्यनन्ददेवाताराबलं चन्द्रबलं तदेव विद्याबलं दैवबलं तदेव लक्ष्मीपदे तन्त्रिकं स्मरामि नमः सर्वसुराधीशा नमस्ते पार्वतीपदे नमस्ते वृषभारूढा मंजुनाथाय ते नमः वन्दे हरं वरदशूलकफालहस्तं साभीतिमन्त्रपयोनिपदे ओम चक्रम कमंडलुमता भयबोधमुद्राभिप्राणं परोशं रसकोम संस्थं ब्रह्माच्युतेश्वर तनुसुरसिद्धवन्द्यं रामप्रपूजित विभव भज मंजुनाथं नमस्तर्वसुराधीशा नमस्ते पार्वतीपदे नमस्ते वृषभारूढा मंजुनाथाय ते नमः ओम व्यासा पद्मासनस्थः विपुलगडितटे पुत्रपुत्राताक्षी गंभीरा आवर्तनाभिः चित्ರದ ಡೈರೆಕ್ಟ್ मास्टर नमस्ते हैप्पी कार्ड मास्टर राजಣ್ಣ नमस्ते ಎಲ್ಲರಿಗೆ ಮುಟ್ಟಿಸಿ ಮಾನ್ಯ ಶಾಸಕರನ್ನು ಈ ವೇದವ್ಯಾಸ ಕಾಮತ್ರನ್ನು ಮುಂದಿಟ್ಟುಕೊಂಡು ಕ್ಷೇತ್ರದ ಆಡಳಿತ ವರ್ಗದ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಎ.ಜೆ. ಶೆಟ್ಟರ ನೇತೃತ್ವದಲ್ಲಿ ವಿಶೇಷವಾಗಿ ಸಹಕಾರ 19 ಬಾರಿ ನವಾರ್ಡ್ ಪ್ರಶಸ್ತಿ ವಿಜೇತರಾದಂತಹ ನಮ್ಮ ರಾಜೇಂದ್ರ ಕುಮಾರ್ ಅವರನ್ನು ಮುಂದಿಟ್ಟುಕೊಂಡು ಡಾಕ್ಟರ್ ಅನ್ನುವಂತಹ ಚಲನಚಿತ್ರದ ನಿರ್ಮಾಪಕರನ್ನು ನಿರ್ದೇಶಕರನ್ನು ನಟ ನಟಿಯರನ್ನೆಲ್ಲ ಮುಂದಿಟ್ಟುಕೊಂಡು ಈ ಚಿತ್ರಕ್ಕೆ ಅದೇ ರೀತಿಯಾಗಿ ಸಂಬಂಧಪಟ್ಟಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಮುಂದಿಟ್ಟುಕೊಂಡು ತುಳುನಾಡಿನ ಚಲನಚಿತ್ರದ 2 ಕಣ್ಣು ಅನ್ನುವಂತಹ ಕೀರ್ತಿಯುಳ್ಳಂತಹ ವಿಜಯಕುಮಾರ್ ಮತ್ತು ದೇವದಾಸ್ ಕಾರ್ಕಳ ಇಬ್ಬರನ್ನು ಮುಂದಿಟ್ಟುಕೊಂಡು ಎಲ್ಲ ಗಣ್ಯ ವರ್ಗ ಅತಿಥಿ ವರ್ಗದವರನ್ನೆಲ್ಲ ಮುಂದಿಟ್ಟುಕೊಂಡು ಪೂಜೆ ಮಾಡಿ ವಿಶೇಷವಾದಂತಹ ಡಾಕ್ಟರ್ ಅನ್ನುವಂತಹ ಒಂದು ವಿಶೇಷವಾದಂತಹ ಚಲನಚಿತ್ರವನ್ನು ಆರಂಭ ಮಾಡುವುದು ಅನ್ನುವಂತಹ ಉದ್ದೇಶದಿಂದ ಮುಹೂರ್ತವನ್ನು
ಒಡೆಯ ಮಂಜುನಾಥನ ಸನ್ನಿಧಾನದಲ್ಲಿ ಮಾಡಬೇಕು ಅಂತ ಎಲ್ಲ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟವರು, ರೈಟರ್, ಡೈರೆಕ್ಟರ್ ಎಲ್ಲ ಸೇರಿಕೊಂಡು ಸಂಕಲ್ಪ ಮಾಡಿದಂತಹ ಸಂಕಲ್ಪವನ್ನು ಮಂಜುನಾಥ ದೇವರು ಸಂತೋಷದಿಂದ ಸ್ವೀಕರಿಸಿ ಮಂಜುನಾಥನ ಸನ್ನಿಧಾನದಲ್ಲಿ ಏನೆಲ್ಲ ಚಿತ್ರದ ಮುಹೂರ್ತ ಆಗಿದೆಯೋ ಎಲ್ಲವೂ ಕೂಡ ಜಯಗಳಿಸಿ ವಿಜೃಂಭಣೆಯನ್ನು ಆಚರಿಸುತ್ತಾ ಉಂಟು. ಆದ್ದರಿಂದ ವಿಶೇಷವಾಗಿ ಶಿವದೂತಗಳಿಗಾಗಲಿ ಅಥವಾ ಮಾಸ್ಟರ್ ಎಲ್ಲ ಒಂದು ನಾಟಕ ಆಗಲಿ ಎಲ್ಲ ವಿಜೃಂಭಣೆಯಿಂದ ನಡೀತಾ ಉಂಟು. ಆದ್ದರಿಂದ ಇತ್ತೀಚೆಗೆ ಒಂದು ಬಿಡುಗಡೆಯಾದಂತಹ ಆ ಚಲನಚಿತ್ರಗಳು 100 ಕೋಟಿಯ ಒಂದು ವ್ಯವಸ್ಥೆಯನ್ನು ದಾಟಿವೆ. ನಮಗೆ ಹೆಮ್ಮೆಯಿಂದ ಅದರಲ್ಲಿ ಕೆಳಗೆ ಬರೆದಿದ್ದಾರೆ, ಕದ್ದಿ ಮಂಜುನಾಥ ದೇವಸ್ಥಾನಕ್ಕೆ ಧನ್ಯವಾದ ಅಂತ ಬರೆದಿದ್ದಾರೆ. ಅದರ ಮುಹೂರ್ತ ಆದದ್ದು ಇಲ್ಲಿ. ಆದ್ದರಿಂದ ಇದನ್ನು ನಾವು ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೇವೆ. ಆದ್ದರಿಂದ ಮಾತು ಬೇಡ ಮಂಜುನಾಥ ಅನ್ನುವಂತಹ ವಿಶೇಷವಾದಂತಹ ಉಕ್ತಿಯನ್ನು ಮುಂದಿಟ್ಟುಕೊಂಡು ವಿಶೇಷವಾಗಿ ವೇದ ವರ್ಸಸ್ ವೈದ್ಯ, ಇದು ಎರಡಕ್ಕೂ ಒಂದಕ್ಕೊಂದು ಸಂಬಂಧ. ಆದ್ದರಿಂದ ವೈದ್ಯರು ಶಸ್ತ್ರಚಿಕಿತ್ಸೆಯಲ್ಲಿ ಮನುಷ್ಯನನ್ನು ಸರಿ ಮಾಡ್ತದೆ, ವೇದ ಶಾಸ್ತ್ರ ಚಿಕಿತ್ಸೆಯಲ್ಲಿ ಮನುಷ್ಯನನ್ನು ಸರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಮಾಡುವಂತಹ ಗಣೇಶನ ತಿಂಗಳು ಇವತ್ತಿನ ಆರಂಭ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಾಡ್ಯ, ಇನ್ನು 3 ದಿವಸ ನಂತರ ಚೌತಿ ಬರ್ತದೆ. ಆದ್ದರಿಂದ ಆ ಗಣಪತಿಯನ್ನು, ದುರ್ಗಿಯನ್ನು, ಮಂಜುನಾಥ ದೇವರನ್ನು, ಕಲಾಮಾತೆಯನ್ನು, ಸರಸ್ವತಿಯನ್ನು ಸ್ಮರಣೆ ಮಾಡಿಕೊಂಡು ಮಾಡುವಂತಹ ಮುಹೂರ್ತವನ್ನು ದೇವರು ಚಂದಗಾಣಿಸಿಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಟೆಕ್ನಿಷಿಯನ್ ಆಗಲಿ, ಕ್ಯಾಮರಾಮ್ಯಾನ್ ಆಗಲಿ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡಬೇಕು. ಫಲಿತಾಂಶದಲ್ಲಿ ಆ ಭಗವಂತನ ಅನುಗ್ರಹದಿಂದ 100 ಕೋಟಿಗೂ ಮಿಕ್ಕಿದಂತಹ ಲಾಭಾಂಶ ಈ ಚಲನಚಿತ್ರದಲ್ಲಿ ಬರಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು, ಈ ಪ್ರಾರ್ಥನೆ ಖಂಡಿತವಾಗಿಯೂ ಕೂಡ ಮಂಜುನಾಥ ದೇವರ ಸ್ವೀಕಾರ ಮಾಡಿಕೊಳ್ತಾನೆ. ಇದರ ಹೆಡ್ಡಿಂಗ್ಗೆ ಭಟ್ರ ಅಂತ. ಹಾಗಾದರೆ ಭಟ್ರು ಮಾಡಿದಂತಹ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಸತ್ಯ. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಒಡೆಯ ಮಂಜುನಾಥನಿಗೆ ಎಲ್ಲ ಭಾರವನ್ನು ಹಾಕಿಕೊಂಡು ನಿಮ್ಮೆಲ್ಲರ ಕುಲದೇವರನ್ನು, ಗ್ರಾಮದೇವರನ್ನು, ನಾಗದೇವರನ್ನು, ದೈವದೇವರನ್ನು, ಗುರು ಹಿರಿಯರನ್ನು, ಕಳೆದು ಹೋದಂತಹ ಪಿತೃದೇವತೆಗಳನ್ನೆಲ್ಲ ಸ್ಮರಿಸಿಕೊಂಡು ಇಷ್ಟು ಸತ್ಕರ್ಮದ ಪ್ರಾರ್ಥನೆಯನ್ನು ಮಾಡಿದ್ರಿಂದ ಮಂಜುನಾಥ ದೇವರು ನನ್ನ ಪ್ರಾರ್ಥನೆಯನ್ನು ಬಿಡದೆ ಹಿಡ್ಕೊಂಡು ನಮಗೆ ಅನುಗ್ರಹ ಮಾಡಿದ್ದು ಹೌದು ಅನ್ನುವಂಥ ಅಮೃತ ವಾಕ್ಯವನ್ನು ನಿತ್ಯಾನಂದ ಸ್ವಾಮಿಗಳೊಟ್ಟಿಗೆ ಮಂಜುನಾಥ ದೇವರು ಕೂಡ ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮನ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಗೋವಿಂದಾನಿ ಗೋವಿಂದ. ದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಧೇಂಗ್ರಾಮಿ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು ಭವಂತೋ ಧ್ರುವಂತೋ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ಆರತಿ ಆಗ್ತದೆ. ದೇಹ್ರಮರದಶೂಲಕಪಾಲಹಸ್ತಂ ಸಾಭೀತಿಮದ್ರುತಯೋಪರದೇಹಕಾಂಕ್ಯ ವಾಮೋದಪೀಠಗದಯಾ ನಿಜವಾಮಹಸ್ತಂ ನ್ಯಸ್ತಾರುಣೋ ತದೇವ ಲಗ್ನಂ ಸುದಂ ತದೇವ ಧಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪದೇ ತೇ ತ್ರಿಗಂ ಸ್ಮರಾಮಿ. ಅರ್ಚಕರಾದರೂ ಕೂಡ ನಮಗೂ ಕೂಡ ಮನೋರಂಜನೆ ಬೇಕು. ಆದ್ದರಿಂದ ನಾವು ಕೂಡ ಚಲನಚಿತ್ರವನ್ನೆಲ್ಲ ನೋಡಿದ್ದೇವೆ. ಒಳ್ಳೊಳ್ಳೆ ಚಲನಚಿತ್ರಕ್ಕೆ ತುಳುನಾಡಿನ ಜನರು ಯಾರೂ ಸೋಲಿಸಲಿಲ್ಲ. ಆದ್ದರಿಂದ ವಿಶೇಷವಾಗಿ ಭಟ್ರಿಗೆ ಮತ್ತು ಚಲನಚಿತ್ರಕ್ಕೆ ಹತ್ತಿರವಾದಂತಹ ಸಂಬಂಧ. ದೇವದಾಸ್ ಕಾಪಿಕಾಡರು ಮಾಡಿದಂತಹ ಚಾಲಿಪೋಲಿಲು ನೋಡಿದ್ದೇವೆ. ಅದರಲ್ಲಿ ಕೊನೆಗೆ ವಿಲನ್ ಭಟ್ರೆ ಇದೆಲ್ಲ ನಾವು ನೋಡಿದ್ದೇವೆ. ಆದ್ದರಿಂದ ವಿಶೇಷವಾಗಿ ನಾವು ವಿಲನ್ ಅಲ್ಲ, ಆದರೆ ನಾವು ಮನೋರಂಜನೆಯ ಬಗ್ಗೆ ಹೇಳಿದ್ದೇವೆ. ಚಲನಚಿತ್ರ ಅಂತ ಹೇಳಿದ್ರೆ ಮನೋರಂಜನೆ ಅಲ್ವಾ ವಿಜಯಣ್ಣ? ಆದ್ದರಿಂದ ವಿಶೇಷವಾಗಿ ಈ ಚಿತ್ರವನ್ನು ಕೂಡ ರಿಲೀಸ್ ಆದ ಫಸ್ಟ್ ಶೋವೇ ನಾವು ನೋಡಲಿಕ್ಕೆ ಇಚ್ಛಿಸ್ತೇವೆ. ಯಾಕೆಂತ ಹೇಳಿದ್ರೆ ಇದರ ಹೆಸರು ಭಟ್ರ ಡಾಕ್ಟರ್ ಅಂತ, ಭಟ್ರನವರು ನೋಡಲೇಬೇಕಾದಂತಹ ಚಿತ್ರ. ಆದ್ದರಿಂದ ಇಡೀ ಸಂಸ್ಥೆಗೆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಒಳ್ಳೆಯದು ಮಾಡಿ ನಡೆಸ್ತಾರೆ. ಎಜೆ ಶೆಟ್ಟಿ ಕೊಡಬೇಕು, ದಯವಿಟ್ಟು ಆಶೀರ್ವಾದ ಮಾಡಿ. ರಾಜಣ್ಣ ಮುಟ್ಟಿ ಆಶೀರ್ವಾದ ಮಾಡಿ. ನೀವೇ ಬಿಡಿ ಪುಟ್ಟಣ್ಣ. ಮಾಡಿ ತಂಡಕ್ಕೆ ಹಾಗೆ ಶಾಸಕರು ಇದೊಂದು ಮಾಲೆ, ಅದಕ್ಕೆ ನೀವು ಹಾಕಿ. ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಧೇಂದ್ರಾಮಿ. ವಿದ್ಯಾಬಲಂ ದೈವಬಲಂ ಪ್ರಾರ್ಥನಾ
ಸರ್ ಒಂದು ನಿಮಿಷ. Thank you. ಮುಹೂರ್ತ ಸಮಾರಂಭ ಈಗ ತಾನೇ ನಡೀತು. ಈಗ ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಗೆ MNR ಪ್ರೊಡಕ್ಷನ್ನ ಸಂಸ್ಥಾಪಕರು ಮಾಲೀಕರು ಆದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಹಾಗೆಯೇ ಶ್ರೀಯುತ AJ ಶೆಟ್ಟರು ದಯವಿಟ್ಟು ಈ ಪ್ರೆಸ್ ಮೀಟ್ನ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಈ ಚಿತ್ರದ ನಿರ್ದೇಶಕರಾದ ಹೌದು ಸರ್, ಈ ಚಿತ್ರದ ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲರು ದಯವಿಟ್ಟು ವೇದಿಕೆಗೆ ಬರಬೇಕು. ಚಿತ್ರದ ನಟ ನವೀನ್ ಪಾಟೀಲ್ ಅವರು ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಇಲ್ಲಿ ಇರುವ ಎಲ್ಲರಿಗೂ ಸ್ವಾಗತಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಲು ಅನುವು ಮಾಡಿಕೊಡಬೇಕು. ಇಲ್ಲಿ ಬಂದಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸ್ತಾ ವೇದಿಕೆಯಲ್ಲಿರುವ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ AJ ಶೆಟ್ಟರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ MNR ಪ್ರೊಡಕ್ಷನ್ನ ಮಾಲೀಕರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಚಿತ್ರದ ನಿರ್ದೇಶಕರಾದಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಚಿತ್ರದ ನಿರ್ಮಾಣ ಪ್ರೇಮ್ ಅವರಿದ್ದಾರೆ, ಅವರಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವ ನಮ್ಮ ಎಲ್ಲ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರುಗಳನ್ನು ಸ್ವಾಗತಿಸ್ತಾ ಇದ್ದೇನೆ. MNRನ ಮುಂದಿನ ಜನರೇಷನ್ ಮೇಘರಾಜ್ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. MNR ಅವರ ಎಲ್ಲ ಕುಟುಂಬದವರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿರುವ ಎಲ್ಲ ಉದ್ಯಮಿಗಳು, ನಮ್ಮ ಯಶಸ್ವಿ ಉದ್ಯಮಿಗಳು ಎಲ್ಲರೂ ಇದ್ದಾರೆ, ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯ ಮೂಲ ಅಂದರೆ ನಮ್ಮ ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ನಮ್ಮ ಮಿತ್ರರು, ನಮ್ಮ ಬಂಧುಗಳು, ಇವರನ್ನೆಲ್ಲ ಸ್ವಾಗತಿಸ್ತಾ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕು ಅಂತ ನಾನು ನಮ್ಮ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಡಾಕ್ಟರ್ ಭಟ್ರ ಸಿನಿಮಾದ ಒಂದು ಉದ್ಘಾಟನೆಯ ಮುಹೂರ್ತ ಸಮಾರಂಭದ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಹಿರಿಯರು ಆದರಣೀಯರು ಆದಂಥ AJ ಶೆಟ್ಟಿಯವರೇ, ಅದೇ ರೀತಿ ಇದರ ಡೈರೆಕ್ಟರ್ ಆದ ನಮ್ಮ ಮಿತ್ರ ಅಂತ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ರವರೇ, ಈ ಚಿತ್ರದ ಹೊಣೆಗಾರಿಕೆಯನ್ನು ಹೊತ್ತಂಥ ಪ್ರೇಮ್ ಕುಮಾರ್ ಅವರೇ, JP ಅವರೇ, ಹಾಗೂ ಎಲ್ಲ ಹಿರಿಯ ಕಲಾವಿದರೇ ಮತ್ತು ನಮ್ಮ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ಹಾಗೂ ಸರಾವ್ ಮಹಾಗಣಪತಿ ದೇವಿ ಮಂಗಳಾದೇವಿಯ ಆಶೀರ್ವಾದದೊಂದಿಗೆ MNR ಪ್ರೊಡಕ್ಷನ್ ಸಂಸ್ಥೆಯು 2009 ಆರಂಭಗೊಂಡು ಜೋಗುಳ ಎಂಬ ಮೇಘ ಧಾರಾವಾಹಿಯನ್ನು ಕಿರುತೆರೆಗೆ ಅರ್ಪಿಸಿರುತ್ತದೆ. ವಿನು ಬಳಂಜ ಅವರ ನಿರ್ದೇಶನದಲ್ಲಿ ಸುಮಾರು 600 ಕಂತುಗಳನ್ನು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿರುತ್ತದೆ. ಈ ಧಾರಾವಾಹಿಯು ಜನಮೆಚ್ಚುಗೆಯನ್ನು ಪಡೆದಿರುತ್ತದೆ. ಹಾಗೆಯೇ ಪ್ರತಿಭಾವಂತ ನಿರ್ದೇಶಕರಾದಂಥ MD ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವಂಥ ಒಂದು ಕನ್ನಡ
ಚಲನಚಿತ್ರ ನಿರ್ಮಾಣವಾಗಿರುತ್ತದೆ. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಬಹು ತಾರಾಗಣ ನಿರ್ಮಾಣದಲ್ಲಿ ಭಾಗಿಯಾಗಿರುವುದು MNR ಪ್ರೊಡಕ್ಷನ್ ಲಾಂಛನದ ಮೊದಲನೆಯ ಚಲನಚಿತ್ರವಾಗಿರುತ್ತದೆ. MNR ಪ್ರೊಡಕ್ಷನ್ ಸಂಸ್ಥೆ ತುಳುನಾಡಿನ ಸಂಸ್ಥೆ ಆಗಿರುವುದರಿಂದ ತುಳು ಭಾಷೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇದೀಗ ಸಿನಿಮಾವನ್ನು ತುಳು ಭಾಷೆಯಲ್ಲಿ ನಿರ್ಮಿಸಲು ಉತ್ಸುಕವಾಗಿದೆ. ತುಳು ರಂಗಭೂಮಿಯ ಕ್ರಿಯಾಶೀಲ ಹಾಗೂ ವಿಭಿನ್ನ ಯೋಜನೆಯ ನಿರ್ದೇಶಕರಾದಂಥ ಶ್ರೀ ವಿಜಯಕುಮಾರ್ ಕೊಡಿಯಾಲ್ ಅವರ ಕತೆ, ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಡಾಕ್ಟ್ರ ಭಟ್ರ ಎನ್ನುವ ತುಳು ಸಿನಿಮಾ ಹಾಸ್ಯಮಯ ಸಿನಿಮಾ ನಿರ್ಮಾಣವಾಗಲಿದೆ. ಚಿತ್ರದ ಮುಹೂರ್ತ ಸಮಾರಂಭವು ಇಂದು ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯಿತು. ವಿಜಯಕುಮಾರ್ ಕೊಡಿಯಾಲ್ ಅವರು MNR ಪ್ರೊಡಕ್ಷನ್ ಸಂಸ್ಥೆಯ ಬ್ಯಾನರ್ನ ಚಿತ್ರವನ್ನು ನಿರ್ದೇಶಿಸುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಇದೊಂದು ವಿಭಿನ್ನ ಕಥಾ ಹಂದರವನ್ನು ಹೊಂದಿದ್ದು ವಿಜ್ಞಾನ ಹಾಗೂ ಆಚಾರ ವಿಚಾರಗಳ ಸಂಘರ್ಷದಲ್ಲಿ ಕತೆ ಹೆಣೆಯಲ್ಪಡಿರುತ್ತದೆ. ಉತ್ತಮ ಸಂದೇಶದೊಂದಿಗೆ ಸಂಪೂರ್ಣ ಮನೋರಂಜನಾತ್ಮಕ ಚಿತ್ರ ಇದಾಗಿದ್ದು ತುಳು ಚಿತ್ರರಂಗ ಹಾಗೂ ತುಳು ರಂಗಭೂಮಿಯ ಜನಪ್ರಿಯ ಕಲಾವಿದರ ದಂಡೇ ಈ ಸಿನಿಮಾದಲ್ಲಿದೆ. ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಈ ಚಿತ್ರಕ್ಕೆ ಸಂಗೀತದ ಸಾರಥ್ಯವನ್ನು ವಹಿಸಲಿದ್ದಾರೆ. ಈ ಚಲನಚಿತ್ರ ನಿರ್ಮಾಣದ ನಿರ್ವಹಣೆ ಸಂಪೂರ್ಣ ಜವಾಬ್ದಾರಿಯನ್ನು ಪ್ರೇಮ್ ಶೆಟ್ಟಿ ಸುರತ್ಕಲ್ ಹಾಗೂ ಉದ್ಯಮಿ ಜಯಪ್ರಕಾಶ್ ತುಂಬೆ ಇವರು ವಹಿಸಲಿದ್ದಾರೆ. ತುಳು ಭಾಷೆಗೆ ನಮ್ಮಿಂದ ಏನಾದರೂ ಕೊಡುಗೆ ನೀಡುವ ಉದ್ದೇಶದಿಂದ ಈ ಚಲನಚಿತ್ರ ನಿರ್ಮಾಣ ಮಾಡುತ್ತಿದ್ದೇವೆ. ಈ ಚಲನಚಿತ್ರ ಸಂಪೂರ್ಣ ಹಾಸ್ಯಮಯವಾಗಿದ್ದು ಕುಟುಂಬ ಸಮೇತರಾಗಿ ವೀಕ್ಷಿಸುವ ಚಿತ್ರವಾಗಿ ಮೂಡಿಬರಲಿದೆ. ಆದ್ದರಿಂದ ಈ ಸಿನಿಮಾಕ್ಕೆ ತಮ್ಮೆಲ್ಲರ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ದೊರೆತಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಚಲನಚಿತ್ರವನ್ನು MNR ಪ್ರೊಡಕ್ಷನ್ ಸಂಸ್ಥೆಯಿಂದ ನೀಡಲಿದ್ದೇವೆ. ನಮ್ಮ ಸಂಸ್ಥೆಗೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಇರಲಿ ಎಂದು ನಾನು ಬಯಸುತ್ತೇನೆ. ಈ ಚಲನಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚಿತ್ರದ ನಿರ್ದೇಶಕರಾದಂಥ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರವರು ತಮಗೆ ನೀಡಲಿದ್ದಾರೆ. ಸಹಕಾರವನ್ನು ಬಯಸುತ್ತಾ ತುಳುನಾಡಿನಲ್ಲಿ ಒಂದು ಹಾಸ್ಯಮಯ ಚಿತ್ರವನ್ನು ನಾವು ನಿರ್ಮಿಸುತ್ತಿದ್ದೇವೆ. ಎಲ್ಲ ಸಹಕಾರ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮಸ್ಕಾರ ಎಲ್ರಿಗೂ. ರಂಗಭೂಮಿಯಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಸುಮಾರು 35 ವರ್ಷದಿಂದ ನನಗೆ ಮಾಧ್ಯಮ ಮಿತ್ರರು ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. 2011 ನಂತರ ಒರಿಯರ್ದವ್ರ ಹೆಸರು ನಂತರ ನಾನು ಮದಿಮೆ ಹೇಳುವಂಥ ಚಿತ್ರವನ್ನು ಮಾಡಿದೆ. ಸುಮಾರು 10 ವರ್ಷ ಆಯಿತು ಅದು. ಆ ನಂತರ ಒಂದು ಸಿನಿಮಾ ಮಾಡಬೇಕು ಹೇಳುವಂಥ ಕನಸಿತ್ತು. ಅದು ಸುಮಾರು ಈಗ 5 ವರ್ಷದಿಂದ ನಾನು ಗಂಭೀರ ನಾಟಕಗಳತ್ತ ನಾನು ತೆರಳಿದೆ. ಅದು ಶೂದೂತ ಗುಳಿಗೆ ಆಗಿರಲಿ, ಇವಾಗ ಮಾಡಿದಂಥ ಛತ್ರಪತಿ ಶಿವಾಜಿ ಆಗಿರಲಿ, ಎಲ್ಲ ಗಂಭೀರ ನಾಟಕಗಳಿಂದ ಹೊರಬರಬೇಕಂತೇಳಿ ಸರ್ದೊಂದು ಒತ್ತಾಯ ಇತ್ತು ನನ್ನ ಹತ್ರ. ಒಂದು ಕಂಪ್ಲೀಟ್ ಹಾಸ್ಯ ಸಿನಿಮಾವನ್ನು ಕೊಡಬೇಕಂತ ಹೇಳುವಂಥದ್ದು. ಈ ಹಿಂದೆ ಸುಮಾರು 2011ರಲ್ಲಿ ನಾನು ಅವ್ರ ಜೊತೆ ಒರಿಯರ್ ದೊರೆಸಲ್ ಮಾಡುವಾಗಲೇ ಸಂಪರ್ಕ ಮಾಡಿದ್ದೆ. ಆವಾಗ ಕಾರಣಾಂತರದಿಂದ ಅವರಿಗೆ ಸಾಧ್ಯ ಆಗಲಿಲ್ಲ. ಇವಾಗ ಆ ಕನಸು ನಮ್ಮದು ನೆರವೇರಿದೆ. ಇವಾಗ ಡಾಕ್ಟರ್ ಭಟ್ರ ಈಗಾಗಲೇ ಹೇಳಿದಂತೆ ವೇದ ಮತ್ತು ವಿಜ್ಞಾನದ ಒಂದು ಸಂಘರ್ಷ ಅಂತ ಹೇಳಿ ಅಲ್ಲ, ಒಂದು ವಿಜ್ಞಾನವೂ ಬೇಕು, ವೈದಿಕವೂ ಬೇಕು ಹೇಳುವಂಥ ಒಂದು ಸುಂದರ ಸಂದೇಶವನ್ನು ಹೊತ್ತಂಥ ಸಿನಿಮಾವನ್ನು ನಾನು ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೇನೆ. ಚೀಫ್ ಅಸೋಸಿಯೇಟ್ ಆಗಿ ವಿನಯ್ ಪ್ರೀತಮ್ ಅವರು, ತುಂಬ ಕನ್ನಡ ಚಿತ್ರಗಳಲ್ಲಿ ನಿರ್ದೇಶನ ಮಾಡಿದವರು, ಅಸೋಸಿಯೇಟ್ ಆಗಿ ಕೆಲಸ ಮಾಡಿದವರು. ಗುರು ಪ್ರಶಾಂತ್ ರೈ ಅವರು ಈ ಚಲನಚಿತ್ರದ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮಣಿಕಾಂತ್ ಕದ್ರಿ ಈಗಾಗಲೇ ಒಂದು 3 ಒಳ್ಳೆ ಹಾಡುಗಳನ್ನು ಸಂಯೋಜನೆ ಮಾಡಿದ್ದಾರೆ. ಕಲಾವಿದರನ್ನು ಇವತ್ತು ಹೆಚ್ಚು ನಾನು ಆಹ್ವಾನಿಸಲಿಲ್ಲ. ಇದರಲ್ಲಿ ಹೇಳಿದರೆ ಸುಮಾರು ಕಲಾವಿದರ ದಂಡ ಇದರಲ್ಲಿದೆ. ಡಾಕ್ಟ್ರು ಬಂದಿದ್ದಾರೆ, ಗೋಪಿನಾಥ್ ಭಟ್ರ ಪಾತ್ರದಲ್ಲಿ ನವೀನ್ ಡಿ ಪಡೀಲ್ ಅವರಿದ್ದಾರೆ. ಆಮೇಲೆ
ಹೆಚ್ಚು ಪ್ರತಿಭೆ ಉಳ್ಳಂಥ ಹೊಸ ಕಲಾವಿದರನ್ನು ಇದಕ್ಕೆ ಬಳಸಿಕೊಳ್ತೇವೆ ಮತ್ತು ಜನಪ್ರಿಯ ಕಲಾವಿದರ ದಂಡು ಕೂಡ ಈ ಸಿನಿಮಾದಲ್ಲಿ ಇದೆ. ಒಂದೊಂದು ದೃಶ್ಯಕ್ಕೆ 30-40 ಕಲಾವಿದರು, ಹೆಚ್ಚಿನ ದೃಶ್ಯದಲ್ಲಿ ಅಷ್ಟು ಕಲಾವಿದರು ಭಾಗವಹಿಸುವಂಥ ಒಂದು ಸನ್ನಿವೇಶಗಳು ಇದರಲ್ಲಿದೆ. ಆದ ಕಾರಣ ಈ ಚೌತಿ ನವರಾತ್ರಿಯ ಟೈಮ್ ಆದ ನಂತರ ಕಲಾವಿದರು ಸ್ವಲ್ಪ ಬಿಡುಗಡೆಗೊಂಡ ಕೂಡಲೇ ಇದರ ಚಿತ್ರೀಕರಣವನ್ನು ಆರಂಭ ಮಾಡ್ತಾ ಇದ್ದೇವೆ. ಸ್ಕ್ರಿಪ್ಟ್ ವರ್ಕ್ ಈಗಾಗಲೇ ಮುಗ್ದಿದ್ದು ತುಂಬ ಚೆನ್ನಾಗಿ ಬಂದಿದೆ. ಹಾಸ್ಯ ಹೇಳಿದರೆ ಡೈಲಾಗ್ ಓರಿಯೆಂಟೆಡ್ ಕಾಮಿಡಿ ಅಲ್ಲ, ಇದು ಇನ್ಸಿಡೆಂಟ್ ಕಾಮಿಡಿ ಈ ಸಿನಿಮಾದಲ್ಲಿ ಬರ್ತದೆ. ನೀರ್ಮಾರ್ಗ ಸಮೀಪ ಸುಮಾರು 30 ದಿನಗಳ ಚಿತ್ರೀಕರಣ ಈ ಚಿತ್ರಕ್ಕೆ ನಡೆಯಲಿಕ್ಕಿದೆ. ಒಂದು ವಿಭಿನ್ನ ಸಿನಿಮಾವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬ ಸಮಯದ ನಂತರ ನಾನು ಚಲನಚಿತ್ರಕ್ಕೆ ಬಂದಿದ್ದೇನೆ. ಆದ ಕಾರಣ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡ್ತೇನೆ. ಈ ಚಿತ್ರಕ್ಕೆ ನನಗೆ ಮಾಡಲಿಕ್ಕೆ ರಾಜೇಂದ್ರ ಕುಮಾರ್ ಸರ್ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನನಗೆ ಬೇಕಾದಾಗಿ ಈ ಚಲನಚಿತ್ರವನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಒತ್ತಡ ಇಲ್ಲದೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಜಯಪ್ರಕಾಶ್ ತುಂಬೆ ಮತ್ತು ಪ್ರೇಮ್ ಶೆಟ್ಟಿ ಸುರತ್ಕಲ್ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಸಾಲು ಚಿತ್ರಗಳಿವೆ. ನಾವು ಕಂಪ್ಲೀಟ್ ಮಾಡುವತ್ತ ಫಸ್ಟ್ ಇದು ಮಾಡ್ತೇವೆ ಚಿತ್ರವನ್ನು. ರಿಲೀಸ್ ಪ್ಲ್ಯಾನ್ ಇವಾಗ ಈಗಿನ ನಿಯಮದ ಪ್ರಕಾರ ನಾವು ಡೇಟ್ಸ್ ಕೊಡಲಿಕ್ಕೆ ಆಗೋದಿಲ್ಲ. 3 ಜನ ಹೀರೋಗಳು ಬರ್ತಾರೆ, 3 ಹೀರೋಗಳು ಬರ್ತಾರೆ ಇದರಲ್ಲಿ. ಅದು ಯಾವುದನ್ನು ಇವತ್ತು ಬಿಟ್ಟು ಕೊಡೋದಿಲ್ಲ. ನಾನು ಆಯ್ಕೆ ಆಗಿದೆ, ಮನಸ್ಸಲ್ಲಿದೆ. ಕಾಮಿಡಿ ಪಾತ್ರಧಾರಿಗಳು ಕೂಡ ಹಾಗೆ ಹೊಸಬರಿದ್ದಾರೆ, ತುಂಬ ಜನ ಹೊಸಬರಿದ್ದಾರೆ. ಇದು ಯಾಕೆ ಅಂತ ಹೇಳಿದರೆ, ಹೊಸಬರಿಗೆ ಜಾಸ್ತಿ ಅವಕಾಶ ಕೊಟ್ಟದ್ದು ಹೇಳಿದರೆ, ಇದು ಎಲ್ಲ ದಿನಗಳಲ್ಲಿ ಎಲ್ಲ ಹಾಸ್ಯ ಕಲಾವಿದರು ಒಟ್ಟಿಗೆ ಬೇಕು. ಇದಕ್ಕೆ ಒಂದು ಮೆಂಟಲ್ ಹಾಸ್ಪಿಟಲ್ ಸಬ್ಜೆಕ್ಟ್ ಆದ್ದರಿಂದ ಎಲ್ಲ ಕಲಾವಿದರು ಪ್ರತಿ ದೃಶ್ಯಕ್ಕೆ ಬೇಕಾಗ್ತದೆ. ಆದ ಕಾರಣ ತುಂಬ ಬ್ಯುಸಿ ಇರುವಂಥ ಕಲಾವಿದರನ್ನು ಕೆಲವರನ್ನು ಕೈ ಬಿಡಬೇಕಾಗ್ತದೆ. ಆದರೆ ಒಳ್ಳೆ ಪ್ರತಿಭೆ ಇದ್ದು ಅವಕಾಶ ಇಲ್ಲದವರಿಗೆ ಹೊಸ ಮುಖಗಳದ್ದು ಪರಿಚಯ ಇದೆ. ಹಳೆ ಮುಖಗಳು ಇದೆ, ಹೊಸ ಮುಖಗಳು ಇವೆ. ಇಲ್ಲ, ಈಗ ಫಸ್ಟ್ ತುಳು ಅಂತ ಮಾತ್ರ ನಾವು ಇದು ಇಟ್ಟುಕೊಂಡಿದ್ದೇವೆ. ನನ್ನ ರಂಗಪಯಣದಲ್ಲಿ ಸಿನಿಮಾ ಪಯಣ ಇಲ್ಲ. ನಿಮ್ಮಿಂದಾಗಿ ನಾನು ಈ ಹಂತಕ್ಕೆ ಬಂದು ಮುಟ್ಟಿದ್ದೇನೆ. ಅದೇ ರೀತಿ ಬರೆಯುವ ಥರ ಸಿನಿಮಾ ಕೊಡ್ತೇನೆ. ಇಲ್ಲ, ಬಜೆಟ್ ಇವಾಗ ಓಪನ್ ಮಾಡಿದೆ. ಹಾಗೆ ಅಂತೇಳಿ ತುಂಬ ದೊಡ್ಡ ಬಜೆಟ್ ಕೂಡ ಅಲ್ಲ. ನಮ್ಮ ಇದಕ್ಕೆ ಬೇಕಾಗುವಂಥದ್ದನ್ನು ನಾನು ಬಳಸಿಕೊಳ್ತೇನೆ ಅಷ್ಟೇ. ಮನೋರಂಜನೆ ಇರ್ತದೆ, ಸಿನಿಮಾ ಕಾಮಿಡಿ ಇರ್ತದೆ. ಫುಲ್ ಮಾಡಿಸ್ತೇನೆ ನಾನೊಂದು ಪಾತ್ರ. ಧನ್ಯವಾದ ಎಲ್ಲರಿಗೆ. ಆರ್ ಪ್ರೊಡಕ್ಷನ್ ಅವರ ಈ ಒಂದು ಸಿನಿಮಾದ ಶುಭಾರಂಭದ ವೇದಿಕೆಯಿಂದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರೇ, ವಿಜಯ್ ಕುಮಾರ್ ಶೆಟ್ಟಿಯವರೇ, ಹಾಗೆ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯ ವ್ಯಕ್ತಿಯವರೇ, ನೆರೆದಿದ್ದೆಲ್ಲ ಸಭಿಕರೇ, ಪ್ರಶ್ನವರೇ, ಹಾಗೆ ಈ ಸಿನಿಮಾಕ್ಕೆ ಎಲ್ಲ ಸಪೋರ್ಟ್ ಮಾಡೋ ಎಲ್ಲ ಜನರೇ, ಎಲ್ಲರಿಗೂ ನಮ್ಮ ವಂದನೆಗಳು. ಇವತ್ತು ಭಟ್ರು ಡಾಕ್ಟ್ರು ಮತ್ತು ಭಟ್ರು ಈ ಸಿನಿಮಾದ ಮುಹೂರ್ತ ನಮ್ಮ ಕದ್ರಿ ದೇವಸ್ಥಾನದಲ್ಲಿ ನಡೆದಿದೆ. ಭಾಳ ಸಂತೋಷ. ಯಾಕೆಂದರೆ ನಮ್ಮ ವಿಜಯ್ ಕುಮಾರ್ ಶೆಟ್ಟರು ಯಾವಾಗ ಸಹ ಈ ಕದ್ರಿಯನ್ನು ಬಂದು ಹೋಗೋರು. ಇಲ್ಲಿ ಹಲವಾರು ಸಿನಿಮಾವನ್ನು ಇಲ್ಲಿ ಶುಭಾರಂಭ ಮಾಡಿದ್ದಾರೆ. ಇನ್ನು ಗಳಿಗೆಯಲ್ಲಿ ನಮ್ಮ ಶ್ರೀ ಮಂಜುನಾಥ ದೇವರು ನಮಗೆಲ್ಲ ಆ ಒಂದು ಪಿಕ್ಚರಿಗೆ ಒಳ್ಳೆಯ ಒಂದು ಆದಷ್ಟು ಬೇಗ ಆ ಪಿಕ್ಚರ್ ಮುಗಿಸಲಿ, ಆ ಸಿನಿಮಾ ಆಗಲಿ, ಆದಷ್ಟು ಜನರಿಗೆ ಬೆಂಬಲ ಕೊಡಲಿ. ಹಾಗೆ ಅದು ಹೆಚ್ಚು ಸಮಯ ಒಂದು ಥಿಯೇಟರ್ನಲ್ಲಿ ಇದ್ದು ಲಾಭದ ಆಗಲಿ ಎಂದು ದೇವರಡೆ ಪ್ರಾರ್ಥಿಸ್ತೇನೆ. ನಮ್ಮ ಮಂಗಳೂರಿನಲ್ಲಿ ಸೌತ್ ಕನ್ನಡದಲ್ಲಿ ನಮ್ಮ ತುಳು ಭಾಷೆಗೆ ಒಳ್ಳೆಯ ಪ್ರಾಮುಖ್ಯತೆ ಕೊಡ್ತಾರೆ. ಆದ ಕಾರಣ ಒಳ್ಳೆ ಸಿನಿಮಾ ಆಗಲಿ, ಹಾಗೆ ನಾಟಕ ಆಗಲಿ, ಹಾಗೆ ಬಯಲಾಟ ಆಗಲಿ, ಎಲ್ಲದಕ್ಕೆ ಈ ಒಂದು ಪ್ರೋತ್ಸಾಹ ಕೊಡ್ತಾರೆ. ಆದ ಕಾರಣ ಈ ಸಿನಿಮಾವು ನಾವು ವಿಜಯ್ ಕುಮಾರ್ ಶೆಟ್ಟರು ಹಲವಾರು ಸಿನಿಮಾವನ್ನು ತಯಾರು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಅನುಭವ ಇದ್ದು ಇದು ಸಹ ಹಾಗೆ ಒಳ್ಳೆಯ ರೀತಿಯಲ್ಲಿ ಅದು ಆಗಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಲ್ಲದೆ ನಮ್ಮ ಈ ಒಂದು ಸಿನಿಮಾ ಆದಷ್ಟು ಬೇಗ ಆಗಬೇಕು. ಹಾಗೆ ಜನರಿಗೆ ಇದನ್ನು ನೋಡುವಂಥ ಒಂದು ಸಂದರ್ಭ ಸಹ ಒದಗಿಸಬೇಕು. ಮತ್ತು ಇದು ನಮ್ಮ ಈ ತುಳು ಪಿಕ್ಚರ್ ತುಂಬ ಕಡೆಯಲ್ಲಿ ಸಹ ಪ್ರಸಾರ ಆಗಬೇಕು. ಇಲ್ಲಿ ನಮ್ಮ ತುಳು ಜನರು ಹಲವಾರು ಕಡೆಯಲ್ಲಿದ್ದಾರೆ.
ಬ್ಯಾಂಗ್ಳೂರಿನಲ್ಲಿ, ಬಾಂಬೆಯಲ್ಲಿ, ಹಾಗೆ ದುಬೈಯಲ್ಲಿ ಕೆಲವು ಕಡೆಯಲ್ಲಿ ಇರ್ತಾರೆ. ಅವರಿಗೆ ಸಹ ನೋಡುವಂಥ ಒಂದು ಸಂದರ್ಭ ಒಂದು ಆಗಬೇಕು. ಆದ ಕಾರಣ ಈ ಒಂದು ನಮ್ಮ ಡಾಕ್ಟ್ರ್ ಭಟ್ರಂಥ ಒಂದು ಸಿನಿಮಾ ಉತ್ತರೋತ್ತರಾಗಿ ಬೆಳೆಯಲಿ, ಹೆಚ್ಚು ಲಾಭದಾಯಕವಾಗಲಿ, ಆದಷ್ಟು ಬೇಗ ಆಗಿ ಜನರಿಗೆ ಒಂದು ನೋಡುವಂತಾಗಲಿ ಅಂತ ಈ ಸಲ ಹೇಳ್ತಾ, ದೇವರು ಮಂಜುನಾಥ ದೇವರು ಎಲ್ಲರಿಗೆ ಆರೋಗ್ಯ, ಆಯುಷ, ಸುಖ ಸಂಪತ್ತು ಕೊಡಲಿ. ನಮ್ಮ ಪಿಕ್ಚರ್ ಆದಷ್ಟು ಬೇಗ ಆಗಿ ಅವರಿಗೆ ಒಳ್ಳೆಯ ಲಾಭದಾಯಕ ಈ ಸಂದರ್ಭ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸುಂದರವಾದ ಮುಹೂರ್ತ ಕಾರ್ಯಕ್ರಮ ಮತ್ತು ಈ ಪತ್ರ ಅಭಿನಂದಿಸ್ತಾ ಇದ್ದೇನೆ, ಗೌರವ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ MNR ಪ್ರೊಡಕ್ಷನ್ನ ಮಾಲೀಕರು, ಸಂಸ್ಥಾಪಕರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಚಿತ್ರದ ನಿರ್ಮಾಪಕರಾದಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರನ್ನು ಹೃತ್ಪೂರ್ವಕವಾಗಿ ಹಾಗೆಯೇ ಇಬ್ಬರು ನಿರ್ಮಾಣ ಪ್ರೇಮ್ ಕೊಡಿಯಾಲ್ ಬೈಲ್ ಮತ್ತು JP ತುಂಬೆ ಇಬ್ಬರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಗೌರವಾನ್ವಿತ ನಿರ್ದೇಶಕರುಗಳು, ನಮ್ಮ ತಿಲಿಕದ ಬೋಳಿ ದೇವದಾಸ್ ಕಾಪಿಕಾಡ್ ಮತ್ತು ಅವರ ಕುಟುಂಬ, ಹಾಗೆಯೇ ಬಂದಿರುವ ಎಲ್ಲ ಪತ್ರಕರ್ತ ಮಾಧ್ಯಮ ಮಿತ್ರರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ.